ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಅಪ್ಡೇಟ್ಸ್ ನಿಮಗೆ ತಿಳಿಸ್ಕೊಡ್ಬೇಕು. ಲೈಫ್ ಅಪ್ಡೇಟ್ಸ್ ಇದೆ, ಹಾಗೆಯೇ ಹೊಸ ಜ್ಯುವೆಲ್ರಿ ಅಪ್ಡೇಟ್ಸ್ ಇದೆ ಆ್ಯಂಡ್ ಹೊಸ ಹೊಸ ಕತೆಗಳು ಇದೆ ಅಲ್ಲಿ ಇಲ್ಲಿ. ಸೊ ಶುರು ಮಾಡೋಣ. ಎಸ್, ಮೊದಲನೇದು, ನಾನು ಯಾಕೆ UAE ಹೋಗ್ತಾ ಇಲ್ಲ? ನನ್ನ ಹಸ್ಬೆಂಡ್ ಇರೋದು ಅಬುದಾಬಿಯಲ್ಲಿ, ಅವರು NMC ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಯಾಕೆ ಅಲ್ಲಿ ಹೋಗ್ತಾ ಇಲ್ಲ ಅನ್ನೋದು ನಿಮ್ಮ ಕುತೂಹಲದ ಪ್ರಶ್ನೆ. ನಾನು ಇದಕ್ಕೆ ಆಲ್ರೆಡಿ ಮುಂಚೆ ಆನ್ಸರ್ ಕೊಟ್ಟಾಗಿದೆ, ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ. ನಾನು ಏನಕ್ಕೆ ಹೋಗ್ತಾ ಇಲ್ಲ ಅಂದರೆ, ಇವಾಗ ಫ್ಲೈಟ್ಸ್ ಇಶ್ಯೂಸ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಫ್ಲೈಟ್ಸ್ ರೆಸ್ಯೂಮ್ ಆದಮೇಲೆ, ಅಂದರೆ ಫ್ಲೈಟ್ಸ್ ಶುರು ಆದಮೇಲೆ ನನ್ನ ವೀಸಾಗೆ ಅಪ್ಲೈ ಮಾಡಿ ನಾನು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದಾಗ ನಾನು ಅಲ್ಲಿ ಹೋಗೋದಕ್ಕೆ ಸಾಧ್ಯ. ಬಟ್ ನಾನು ಅಲ್ಲಿ ಹೋಗ್ತೀನಾ ಇಲ್ವಾ, ಅದನ್ನು ಯಾಕೆ ಸೀಕ್ರೆಟ್ ಆಗಿಟ್ಟಿದ್ದೀನಿ? ಸೀಕ್ರೆಟ್ ಆಗಿ ಇಟ್ಟಿಲ್ಲ, ನಾನು ಖಂಡಿತವಾಗ್ಲೂ ಹೋಗ್ತೀನಿ ಅಲ್ಲಿ. ಐ ಹೋಪ್ ಆದಷ್ಟು ಬೇಗ ಹೋಗೋವಂಥ ಚಾನ್ಸ್ ಸಿಗುತ್ತೆ ಅನ್ನೋದು. ಸೆಕೆಂಡ್ ಕ್ವೆಶ್ಚನ್, ಇಷ್ಟು ದಿನ ಆಯ್ತು ನನ್ನ ಹಸ್ಬೆಂಡ್ ಅಲ್ಲಿ ಹೋಗಿದ್ದಾರೆ ಅಂದಮೇಲೆ ನಾನು ಯಾಕೆ ನಮ್ಮ ಅಮ್ಮನ ಮನೆಯಲ್ಲೇ ಇದ್ದೀನಿ, ನಾನು ಯಾಕೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಇರಬಾರ್ದು, ಏನಿದೆ? ಎಷ್ಟು ಜನ ಈ ಪ್ರಶ್ನೆನ ಕೇಳಿದ್ದೀರಾ. ಪಾಯಿಂಟ್ ನಂಬರ್ 1, ನನ್ನ ಪರ್ಸನಲ್ ವಿಷಯ, ನನ್ನ ಪರ್ಸನಲ್ ಲೈಫ್ ನನಗೆ ಬಿಡಿ. ನಾನು ಯೂಟ್ಯೂಬಿಗೆ ಬಂದು ಮಾತಾಡ್ತಾ ಇದ್ದೀನಿ ಅಂದಮೇಲೆ ಅದು ಬ್ಯೂಟಿ, ಫ್ಯಾಷನ್ ಅಥವಾ ಏನಾದರೂ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ಬರ್ತೀನಿ. ನನ್ನ ಪರ್ಸನಲ್ ಲೈಫ್ ವಿಷಯಗಳನ್ನ ಇಲ್ಲಿ ಮಾತಾಡುವಂಥ ಒಂದು ಉದ್ದೇಶ ನನಗಿಲ್ಲ ಆ್ಯಂಡ್ ಮಾತಾಡುವ ಅವಶ್ಯಕತೆನೂ ಇಲ್ಲ. ಇನ್ನೊಬ್ರು ಮನೆ ಗಾಸಿಪ್ ನಮಗೆ ಯಾಕೆ ಅಲ್ವಾ? ಸರಿ, ನಿಮಗೆ ವಿಷಯ ತಿಳಿಸ್ತೀನ, ನಾನು ಯಾಕೆ ನನ್ನ ಅತ್ತೆ ಮನೆಗೆ ಹೋಗ್ತಾ ಇಲ್ಲ ಅಂತ. ಅದನ್ನು ತಿಳ್ಕೊಂಡು ನೀವೇನು ಮಾಡ್ತೀರಾ ನೆಕ್ಸ್ಟ್? ಎಲ್ಲರೂ ಆ ಥರ ಕೇಳಿಲ್ಲ, ಬಟ್ ಕೇಳಿರೋ ಕೆಲವೊಬ್ರಿಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೊಬ್ರು ಮನೆಯ ಪರ್ಸನಲ್ ವಿಷಯ ನಮಗೆ ಯಾವತ್ತಿಗೂ ಬೇಡ. ಯಾವುದೇ ಯೂಟ್ಯೂಬರ್ ಆಗಿರಲಿ, ಯಾರೇ ಆಗಿರಲಿ, ಅವರು ಒಂದು ವಿಡಿಯೋಸ್ನ ಮಾಡ್ತಾ ಇದ್ದಾರೆ ಅಂದಮೇಲೆ ಅವರ ಚರಿತ್ರೆ ನಮಗೆ ಗೊತ್ತಾಗಬೇಕು ಅಂತ ಏನೂ ಇಲ್ಲ ಅಲ್ವಾ. ಏನು ಮಾಹಿತಿನ ಕೊಡ್ತಾರೆ ಅದನ್ನು ಕೇಳೋಣ, ಇಷ್ಟ ಆದರೆ ನೋಡೋಣ ಅಲ್ವಾ. ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಯೂಟ್ಯೂಬರ್ ಆಗಿರಲಿ, ಅವರ ಪರ್ಸನಲ್ ವಿಷಯಕ್ಕೆ ಅವರಾಗೆ ಹೇಳಿದ್ರೆ ಅದನ್ನ ಕೇಳಿ. ಬಟ್ ನಾವೇ ಚುಚ್ಚಿ ಚುಚ್ಚಿ ಕೇಳೋದು, ಯಾಕೆ ಹಂಗೆ, ಯಾಕೆ ಹಿಂಗೆ, ನಿಮ್ಮ ಅತ್ತೆನ ತೋರಿಸಲ್ಲ, ನಿಮ್ಮ ಮಾವನ ತೋರಿಸಲ್ಲ, ಕೇಳಕ್ಕೆ ಹೋಗ್ಬೇಡಿ. ಅದು ನಿಮ್ಮ ಪರ್ಸನಾಲಿಟಿಗೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಬಟ್ ನಾನು ಖುಷಿಯಿಂದ ಪ್ರೌಡ್ ಆಗಿ ಹೇಳ್ತೀನಿ ಇದನ್ನ, ನನ್ನ ಅತ್ತೆ ಮಾವ ಜೊತೆಗೆ ನಾನು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ. ಅವರು ತುಂಬಾನೇ ಕಾಯ್ತಾ ಇದ್ದಾರೆ ಅಲ್ಲಿ ನಾನು ಯಾವಾಗ ಬರ್ತೀನಿ ಅಂತ. ಪ್ರತಿ ವಾರ ನಾವು ವಿಡಿಯೋ ಕಾಲಲ್ಲಿ ಮಾತಾಡ್ತೀವಿ ಎಲ್ಲರೂ ಸೇರಿ. ನಾನು ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ, ಅವ್ರು ನನ್ನನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ತಾತನೂ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ನೀವೆಲ್ಲರೂ ತಾತನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಅಂದ್ರೆ ಐ ಲವ್ ಯು ಆಲ್. ತಾತನ್ಗಂತೂ ನೋಡಿದ್ರೆ ತುಂಬಾ ಖುಷಿ ಆಗ್ಬೋದು ಇದನ್ನ. ಸೊ ಅವನ್ನ ಭೇಟಿಯಾಗಿದ ತಕ್ಷಣ ನಿಮಗೆ ವಿಡಿಯೋ ಮಾಡ್ತೀನಿ. ಯಾಕೆ ಅಲ್ಲಿಗೆ ಹೋಗ್ತಾ ಇಲ್ಲ ಅಂದ್ರೆ, ಕೋವಿಡ್ ಇದೆ, ಲಾಕ್ಡೌನ್ ಇತ್ತು. ಈ ಪರಿಸ್ಥಿತಿನಲ್ಲಿ ನಾನು ಹೇಗೆ ಅಲ್ಲಿ ಹೋಗೋದಕ್ಕೆ ಸಾಧ್ಯ? ಉಡುಪಿಯಿಂದ ಬೆಂಗಳೂರು ಹೋಗೋದಂದ್ರೆ ಸುಲಭನ? ಇಲ್ಲ. ನಾನು ಹೋದ್ರೆ ನನಗೂ ರಿಸ್ಕ್ ಇದೆ, ಅವ್ರು ಬಂದ್ರೆ ಅವ್ರಿಗೂ ರಿಸ್ಕ್ ಇದೆ. ನಾವಿಲ್ಲಿಂದ ಹೋಗ್ಬೋದು, ನನ್ನ ಅಪ್ಪ ಅಮ್ಮನಿಗೂ ವಯಸ್ಸಾಗಿದೆ, ಅಲ್ಲಿ ನನ್ನ ಅತ್ತೆ ಮಾವ, ಮಾಮ ಮಾಮಿ, ತಾತನಿಗೂ ವಯಸ್ಸಾಗಿದೆ. ಇವರ ಹೆಲ್ತ್ ಬಗ್ಗೆ ಎಲ್ಲ ಯೋಚನೆ ಮಾಡಿ ತಾನೇ ನಾವು ಟ್ರಾವೆಲ್ ಮಾಡಬೇಕು. ಸೊ ಡೆಫಿನೆಟ್ ಆಗಿ ನಾನು ಆದಷ್ಟು ಬೇಗ ಹೋಗ್ತೀನಿ. ಬಟ್ ಹೋಗ್ಬೇಕಾದ್ರೂ ತುಂಬಾನೇ ಜಾಗ್ರತೆಯಿಂದ ಎಲ್ಲ ಪ್ರಿಕಾಷನ್ಸ್ನ ತಗೊಂಡು ಹೋಗ್ತೀವಿ. ಸೊ ಅಷ್ಟೇ. ನೀವು ಆದಷ್ಟು ಬೇಗ ನಾನು ಬ್ಯಾಂಗ್ಳೂರ್ ಹೋಗೋದನ್ನು ಕೂಡ ನೋಡ್ತೀರಾ. ಆ್ಯಂಡ್ ಡೋಂಟ್ ವರಿ, ಎಲ್ಲರೂ ಚೆನ್ನಾಗಿದ್ದೀವಿ, ಪ್ರೀತಿಯಿಂದ ಇದ್ದೀವಿ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಬಟ್ ಪದೇ ಪದೇ ಒಂದೇ ಕ್ವಶನ್ನ ಕೇಳ್ಬಿಡಿ ಆಯ್ತಾ. ಸಾವಿರಾರು ವಿಚಾರ ಇದೆ, ಮಾತಾಡೋಣ ಅದ್ರ ಬಗ್ಗೆ ಎಲ್ಲ. ಓಕೆ, ಇನ್ನ ಏನು ನೆಕ್ಸ್ಟ್ ವಿಷಯ ಏನು ಅಂದ್ರೆ, ಬಿಗ್ ಬಾಸ್ ಸೀಸನ್ 8 ರೆಸ್ಯೂಮ್ ಆಗಿದೆ. ಓಹೋ, ನನಗೆ ಎಷ್ಟು ಖುಷಿ ಗೊತ್ತಾ. ಆ ಟೈಮ್ ಸ್ಟಾರ್ಟ್ ಆದ್ರೆ ಸಾಕು, ಫುಲ್ ಲೌಡ್ ನಾಯ್ಸ್ ಇಟ್ಕೊಂಡು ನಾನು ಟಿವಿನಲ್ಲಿ ನೋಡ್ತಾ ಇರ್ತೀನಿ. ಮನೇಲೆಲ್ಲರೂ ಬೈತಾರೆ, ಏನು ಅಷ್ಟೊಂದು ಜೋರಾಗಿ ನೋಡ್ತೀಯ ಅಂತ. ಆ ಬಿಗ್ ಬಾಸ್ ಅನ್ನೋದು ಅಷ್ಟು ಜೋರಾಗಿ ನೋಡಿದ್ರೆ ಮಾತ್ರ ಮಜವಾಗಿರೋದು ಅಲ್ವಾ. ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಎಲ್ಲ ಇದ್ದಾರೆ, ಒಂಥರ ನನಗಿಷ್ಟ. ನಾನು ಲೈಫಲ್ಲೇ ಇಷ್ಟು ಬಿಗ್ ಬಾಸ್ ಸೀಸನ್ನ ಇಷ್ಟೊಂದು ನೀಟಾಗಿ ಗಮನ ಕೊಟ್ಟು ನೋಡಿಲ್ಲ. ಈ ಸತಿ ಮಾತ್ರ ನಾನು ನೋಡ್ತಾ ಇದ್ದೀನಿ, ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ. ಸೊ ಎಸ್, ಅದೊಂಥರ ಖುಷಿ. ಹೇಳಿ, ನಿಮಗೆ ಇಷ್ಟನಾ ಬಿಗ್ ಬಾಸ್? ಯಾರ್ಯಾರನ್ನ ನೋಡ್ತೀರಾ ನೀವು? ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅನ್ನೋದು? ನೆಕ್ಸ್ಟ್, ದೀಪು ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಎಸ್, ದೀಪು ಅವ್ರನ್ನ ಇದೇ ವಿಡಿಯೋದಲ್ಲಿ ನಿಮ್ ಜೊತೆ ಮಾತಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ಗೆ ನನ್ನ ರೀಸೆಂಟ್ ಫೇವ್ರೇಟ್ಸ್ ನ ತೋರಿಸ್ತೀನಿ. ಲೇಡೀಸ್ಗೆ ಎಸ್ಪೆಷಲಿ ಆಸೆ ಇರುತ್ತಲ್ವಾ, ಹೊಸ ಹೊಸ ಪ್ರಾಡಕ್ಟ್ಸ್ ಬೇಕು ಅಂತ. ಹಾಗೆ ನಾನು ನಿಮ್ ತರಾನೇ ಯಾವ್ದಾದ್ರು ಹೊಸತನನ್ನ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ರೀಸೆಂಟ್ ಆಗಿ ನನಗೆ ಯೋಚನೆ ಬಂತು, ನಾವ್ ಯಾಕೆ ಎಲ್ಲ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ತಗೋತೀವಿ? ಮಿನಿ ಪ್ಯಾಕ್ಸ್ ಅಲ್ಲಿ ತಗೊಂಡ್ರೆ ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬಹುದು. ಅಂಡ್ ಶಾರ್ಟ್ ಟರ್ಮ್ ಅಲ್ಲಿ ಅದು ಖಾಲಿ ಆಗುತ್ತೆ. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, NYB ಅವರ ಈ
ತರದ ಒಂದು ಮಿನಿ ಸೆಟ್ ನ ನೀವು ತಗೊಂಡ್ರೆ ಇದು ಎಷ್ಟು ಬರುತ್ತೆ ಅದು ಖಾಲಿ ಆಗೋಗುತ್ತೆ. ಅಷ್ಟರಲ್ಲಿ ನಾವು ಒಂದ್ ಕಲರ್ ಯೂಸ್ ಮಾಡ್ತೀವಿ, ಇನ್ನೊಂದ್ ಕಲರ್ ಯೂಸ್ ಮಾಡ್ಬೋದು, ಇನ್ನೊಂದ್ ಕಲರ್ ಯೂಸ್ ಮಾಡ್ಬೋದು. ಅದೇ ದೊಡ್ಡ ಸೈಜ್ ತಗೊಂಡ್ರೆ ಅದು ಎಷ್ಟು ಸಮಯ ಆದ್ರೂ ಖಾಲಿ ಆಗಲ್ಲ. ಸೊ ಇದರಲ್ಲಿ ಡಿಫ್ರೆಂಟ್ ಶೇಡ್ಸ್ ಇದೆ, 2 ಐ ಶ್ಯಾಡೋ ಪೆನ್ಸಿಲ್, 2 ಲಿಪ್ಸ್ಟಿಕ್. ಇದು ಮಿನಿ ವರ್ಷನ್ಸ್ ಅಂತ ಹೇಳ್ತೀವಿ. ಆಕ್ಚುಲಿ ಇದರಲ್ಲಿ ಬ್ಯೂಟಿಫುಲ್ ಶೇಡ್ಸ್ ಇದೆ. ನಾನು ಇಷ್ಟೊಂದು ಚೆನ್ನಾಗಿರೋ ಶೇಡ್ಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲದನ್ನ ಹಾಕಿ ತೋರಿಸ್ಲಾ ಬೇಗ ಬನ್ನಿ. NYBe ಅವರ ಐ ಶ್ಯಾಡೋ ಪೆನ್ಸಿಲ್ ಇದು ಲಿಟಲ್ ಬ್ಲಾಕ್ ಡ್ರೆಸ್ ಅನ್ನೋ ಶೇಡ್. ಮಿನಿ ವರ್ಷನ್ಸ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ ಸಿಗುತ್ತೆ. ಸೊ ನಾನು ತೋರಿಸಿರುವಂತದ್ದು 2 ಶೇಡ್ ಇವತ್ತು, ಒಂದು ಗ್ರೇ ಅಂಡ್ ಒಂದು ಗ್ರೀನ್. ಒಂದ್ ಸ್ವಲ್ಪ ಗ್ಲಿಟರ್ ಟಚ್ ಇದೆ. ಇಟ್ಸ್ ಸೋ ಬ್ಯೂಟಿಫುಲ್ ಅಂಡ್ ಪಿಗ್ಮೆಂಟೇಶನ್ ಇಸ್ ಫ್ಯಾಂಟಾಸ್ಟಿಕ್. ಹಾಗೇನೆ ಇದು NYBe ಅವರ ಸ್ಕೈಲೈನ್ ಕಿಸ್ಸಿಂಗ್ ಲಿಪ್ಸ್ಟಿಕ್ ಪೆನ್ಸಿಲ್ ಅಲ್ಲಿ 2 ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಒಂದು ಡಾರ್ಕ್ ಪಿಂಕ್, ಹಾಗೇನೆ ಒಂದು ಲೈಟ್ ಪಿಂಕ್. ಇದು ಬಾರ್ಬಿ ಪಿಂಕ್ ಅಂತಾನೆ ಹೇಳ್ಬೋದು. ಹಾಗೇನೆ ಇದು ಸ್ವಲ್ಪ ಮೆಚೂರ್ಡ್ ಶೇಡ್ ಆಫ್ ಪಿಂಕ್. ಈ ಡಿಫ್ರೆಂಟ್ ಶೇಡ್ಸ್ ಚೆನ್ನಾಗಿದ್ಯಾ? ನನ್ಗಂತೂ ಈ ಬಾರ್ಬಿ ಪಿಂಕ್ ಕಲರ್ ಒಂಥರ ಬಬ್ಲಿ ಆಗಿ ಯಂಗ್ ಗರ್ಲ್ಸ್ಗೆ ಸೂಪರ್ ಆಗಿ ಕಾಣಿಸುತ್ತೆ. ಸೂಪರ್ ಕ್ಯೂಟ್ ಅಲ್ವಾ? ಇಷ್ಟು ಪುಟ್ಟದಾಗಿದೆ. ವಾವ್, ಯಾರಿಗೂ ಕೊಡಲ್ಲ. ಸೊ ಇದರಲ್ಲಿ 4 ಡಿಫ್ರೆಂಟ್ ಶೇಡ್ಸ್ ಇದೆ. ಎಲ್ಲಾನು ಬೇಗ ತೋರಿಸ್ತೀನಿ. ಇದು NYBe ಅವ್ರದ್ದು ಕ್ಲೋಸರ್ ಅನ್ನೋ ಲಿಪ್ಸ್ಟಿಕ್ ಶೇಡ್. ಈ ತರ ಪುಟಾಣಿ ಇದ್ರಲ್ಲಿ ಬರುತ್ತೆ. ನೆಕ್ಸ್ಟ್ ಶೇಡ್ ಈ ತರ ಇದೆ, ಆಲ್ಮೋಸ್ಟ್ ಸಿಮಿಲರ್ ಇದೆ ಬಟ್ ಸ್ವಲ್ಪ ಮೆಚೂರ್ಡ್ ಲುಕ್ ಇದೆ. ಇದು NYBe ಅವರ ಫಸ್ಟ್ ಲುಕ್ 01. ಹಾಗೇನೆ ಮೂರನೇದು ಬಂದ್ಬಿಟ್ಟು ಫೀಚರ್ಡ್ ಲುಕ್ ಅಂತ. ಇದು ಕೂಡ ಪಿಂಕ್ ಟೋನ್ ಅಲ್ಲಿ ಇದೆ ಬಟ್ ಒಂದ್ ಸ್ವಲ್ಪ ಡಾರ್ಕ್ ಮರೂನ್ ಟಚ್ ಕೂಡ ಇದೆ ಇದರಲ್ಲಿ. ಕೊನೆಯದು ಆಲ್ಮೋಸ್ಟ್ ರೆಡ್ ಟಿಂಚ್ ಅಲ್ಲಿ ಇದೆ, ಸಾಂಬರ್ ಅನ್ನೋ ಶೇಡ್. ಇದು ನನ್ನ ಫೇವ್ರೇಟ್ ಈ 4ರಲ್ಲಿ. ಆಕ್ಚುಲಿ ಈ ಸಾಂಬರ್ ಶೇಡ್ ಇದೆಯಲ್ಲ, ಇದು ಎಲ್ಲಾ ಇಂಡಿಯನ್ ಔಟ್ಫಿಟ್ಸ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಲವ್ಲಿ ಕಲರ್ ಗೊತ್ತಾ? ಈ ಎಲ್ಲ ಪ್ರಾಡಕ್ಟ್ಸ್ ನ ನೋಡಿದ್ರಲ್ಲ 1 by 1 ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಇದು ಬೇಕು ಅಂದ್ರೆ ಏನ್ ಮಾಡ್ಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಅಂಡ್ ಬೇಗ ಶಾಪಿಂಗ್ ಮಾಡಿ. ಇಟ್ಸ್ ಬ್ಯೂಟಿಫುಲ್ ಸೊ ನೆಕ್ಸ್ಟ್, ಇವಾಗ ನನ್ನ ಹಸ್ಬೆಂಡ್ ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸೇಫ್ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿನ ನನ್ನ ಮೇಲೆ, ನನ್ನ ಹಸ್ಬೆಂಡ್ ಮೇಲೆ ಇಷ್ಟೊಂದು ಪ್ರೀತಿನ, ನಿಮ್ ಪ್ರೀತಿನ ಎಲ್ಲಂತ ಸ್ಟೋರ್ ಮಾಡ್ಲಿ. ತುಂಬಾನೇ ಖುಷಿ ಆಗ್ತಾ ಇದೆ. ಈ ತರ ಪ್ರೀತಿ ಬರ್ತಾನೆ ಇರ್ಲಿ ಅಂತ ಹೇಳ್ತಾ, ನನ್ನ ಹಸ್ಬೆಂಡ್ ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂಡ್ ಅವ್ರದೊಂದು ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ರಿ. ಸೊ ಅವ್ರದೊಂದು ಪುಟ್ಟ ವಿಡಿಯೋ ನೋಡಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು NMC ಹಾಸ್ಪಿಟಲಲ್ಲಿ ನ್ಯೂರಾಲಜಿಸ್ಟ್ ಆಗಿ ಜಾಯ್ನ್ ಆಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕೊರೋನಾ ಇಲ್ಲಿ ಕಂಟ್ರೋಲಲ್ಲಿದೆ. ಇಂಡಿಯಾದಲ್ಲಿ ಇನ್ನೂ ತುಂಬ ಕೇಸಸ್ ಇದೆ. ಎಲ್ಲರೂ ಫುಲ್ ಕೇರ್ಫುಲ್ ಆಗಿರಿ. ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಕ್ರೌಡೆಡ್ ಪ್ಲೇಸಸ್ಗೆಲ್ಲೂ ಹೋಗಬೇಡಿ. ಇನ್ನೂ 1 or 2 months ತುಂಬ ಕೇರ್ಫುಲ್ ಆಗಿರಬೇಕು. ಮತ್ತು ಯೂಟ್ಯೂಬಲ್ಲಿ ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತಾ ಇರ್ತೀನಿ, ತುಂಬ ಖುಷಿ ಆಗುತ್ತೆ. ಎಷ್ಟೊಂದು ಜನ ನನ್ನ ಬಗ್ಗೆ ತುಂಬ ವಿಚಾರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೂ ಯೂಟ್ಯೂಬ್ ವಿಡಿಯೋದಲ್ಲಿ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ವೀಕ್ಷಿತನ ಆದಷ್ಟು ಬೇಗ ಇಲ್ಲಿ ಕರೆಸ್ಕೊಂಡು ವಿಡಿಯೋಸ್ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಕಂಟಿನ್ಯೂ ಮಾಡಿ. ಟೇಕ್ ಕೇರ್, ಬಾಯ್. ನೋಡಿದ್ರ ಖುಷಿ ಆಯ್ತಾ? ಸೊ ಅವ್ರು ಚೆನ್ನಾಗಿದ್ದಾರೆ ಅಂತ ಗೊತ್ತಾಯ್ತಾ? ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನನ್ನ ಇಡೀ ಫ್ಯಾಮಿಲಿಗೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಅವರೆಲ್ಲ ಹೇಳ್ತಾ ಇದ್ದಾರೆ, ಯೂಟ್ಯೂಬ್ ಅಂದ್ರೆ ಈ ತರ ಇರುತ್ತಾ, ಈ ತರ ನಿನ್ ಬಗ್ಗೆ ಎಲ್ಲ ವಿಚಾರಿಸ್ತಾರ ಅವರು, ಅಂದ್ರೆ ಇಷ್ಟು ಇಷ್ಟಪಡ್ತಾರ ನಿಮ್ಮಿಬ್ರನ್ನ ಅವರು ಅಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಂಥರ ಖುಷಿ ಆಗ್ತಾ ಇತ್ತು ನಿಮ್ಮೆಲ್ಲ ಕಾಮೆಂಟ್ಸ್ ನೋಡಿ ಅಂಡ್ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಅಂತ. ಸದಾ ಹೀಗೆ ಇರಲಿ ನಮ್ಮ ಕನೆಕ್ಷನ್, ಏನಂತೀರಾ? ಸೊ ವಿಡಿಯೋ ಎಂಡ್ ಮಾಡೋ ಮೊದಲು ನಾನು ನಿಮ್ಗೆ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ನ ತೋರಿಸ್ಬೇಕು. ನನಗೆ ಜ್ಯುವೆಲರೀಸ್ ಅಂದ್ರೆ ತುಂಬಾನೇ ಇಷ್ಟ. ನೀವು ನೋಡ್ತೀರಾ, ಈ ತರ ಜ್ಯುವೆಲರೀಸ್ ಆಗಿರ್ಬೋದು, ಗೋಲ್ಡ್ ಜ್ಯುವೆಲರೀಸ್ ಆಗಿರ್ಬೋದು, ಇನ್ನ ಇಮಿಟೇಷನ್ ಜ್ಯುವೆಲರೀಸ್ ಆಗಿರ್ಬೋದು, ನಾನು ತುಂಬಾನೇ ಹಾಕ್ತೀನಿ. ನನಗೆ ಪ್ರತಿಯೊಂದು ಔಟ್ಫಿಟ್ಗೆ ಮ್ಯಾಚಿಂಗ್ ಹಾಕೋದಂದ್ರೆ ಸಖತ್ತಾಗೇನೆ ಇಷ್ಟ. ಅದರಲ್ಲೂ ನಾನು ಹೊಸ ಆಂಟರ್ಪ್ರಿನರ್ಸ್ಗೆ ಸಪೋರ್ಟ್ ಮಾಡೋದಂದ್ರೆ ಮನ್ಸಿಗೆ ತುಂಬಾನೇ ನೆಮ್ಮದಿನೂ ಸಿಗುತ್ತೆ. ಸೊ ನನಗೆ ಮಿಸ್ಟರ್ ಜ್ಯುವೆಲರೀಸ್ ಅವರು ಸ್ವಲ್ಪ ಪ್ರಾಡಕ್ಟ್ಸ್ ನ ಕಳಿಸಿದ್ದಾರೆ, ನಮ್ಮ ಪ್ರಾಡಕ್ಟ್ಸ್ ನೋಡಿ ಹೇಗಿದೆ ಅಂತ. ಸೊ ಐ ಸೆಡ್ ಎಸ್, ಆಫ್ ಕೋರ್ಸ್. ನೀವು ವುಮೆನ್ ಆಂಟರ್ಪ್ರಿನರ್ ಆಗಿದ್ರು, ಏನಾದ್ರೂ ಹೊಸ ಪ್ರಯತ್ನ ಮಾಡ್ತಾ ಇದ್ರೆ ನಾನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇದೆಯಾ? ಸೊ ಅವ್ರು ಕಳ್ಸಿರುವಂತ ಎಷ್ಟು ಜ್ಯುವೆಲರೀಸ್ ನ ನಿಮಗೆ ತೋರಿಸ್ತೀನಿ ಅಂಡ್ ನೀವು ನೋಡಿ. ಬ್ಯೂಟಿಫುಲ್ ಕಲೆಕ್ಷನ್ಸ್ ಆಯ್ತಾ? ಇದು ಒಂಥರ ಇನೋವೇಟಿವ್ ತರ ಇದೆ. ನಾನು ತೋರಿಸ್ತೀನಿ, ನೀವು ಅವಾಗ ನೋಡಿ, ನೀವ್ ನೋಡಿ ಅನ್ಕೋತೀರಾ ವಾವ್ ಈ ತರ ಇದೆಯಂತ. ಸೊ ಲೆಟ್ಸ್ ಸ್ಟಾರ್ಟ್.
ಈ ಮಂಗಲಸೂತ್ರ ನೋಡಿ ಎಷ್ಟು ಮಾಡರ್ನ್ ಆಗಿ ಎಷ್ಟು ಪುಟ್ಟದಾಗಿ ಚೆನ್ನಾಗಿದೆಯಲ್ವಾ. ವೆಸ್ಟರ್ನ್ಗೆ ಇಂಡಿಯನ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆರ್ಟಿಫಿಷಿಯಲ್ ಮಂಗಲಸೂತ್ರ ಕೆಲವ್ರು ಹಾಕೋದಕ್ಕೆ ಇಷ್ಟಪಡ್ತಾರೆ. ಸೊ ಇದನ್ನ ಶಾರ್ಟ್ ತರನು ಮಾಡ್ಬೋದು. ವಾವ್, ಐ ಜಸ್ಟ್ ಲವ್ ಇಟ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ನಾನೇ ಒಂಥರ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಅಂಡ್ ಮ್ಯಾಚಿಂಗ್ ಇಯರಿಂಗ್ಸ್ ಚೆನ್ನಾಗಿದ್ಯಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ಚೋಕರ್. ಇದು ನನ್ನ ಅಮ್ಮಂಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಇದನ್ನ ನಾನು ಕೂಡ ಹಾಕ್ತೀನಿ, ನನ್ನ ಅಮ್ಮ ಕೂಡ ಹಾಕ್ತಾರೆ. ಒಂದು 2-3 ಸತಿ ಹಾಕಿದ್ಮೇಲೆ ನನಗೆ ಬೇಜಾರಾಗುತ್ತಾ, ಅವರು ಹಾಕ್ತಾರೆ. ಅವ್ರದ್ದೇನಾದ್ರೂ ಇದೆಯಾ, ನಾನು ಹಾಕ್ತೀನಿ ಅದನ್ನ. ಸೊ ಈ ತರ ಅಮ್ಮ ಮಗಳು ಇದ್ದಾಗ ಎಷ್ಟು ಚೆನ್ನಾಗಿರುತ್ತಲ್ವ ಎಕ್ಸ್ಚೇಂಜ್ ಮಾಡೋದಕ್ಕೆ. ವಾವ್, ಆ ರೂಬಿ ಸ್ಟೋನ್ಸ್ ಅಂತೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದನ್ನ ಒಂದು ಗೌನ್ ಹಾಕಿದ್ರೆ ಸಾರಿಗಂತೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಐ ಲವ್ ಇಟ್. ಅವರಲ್ಲಿ ನಿಮ್ಗೆ ಸರ ಮಾತ್ರ ಅಲ್ಲ, ಬಟ್ ಈ ತರದ ವಂಕಿಗಳು ಕೂಡ ಸಿಗುತ್ತೆ. ಇದು ಬ್ರೈಡಲ್ ವಂಕಿ ಅಂತ ಹೇಳ್ತೀವಲ್ಲ, ಈ ಸೈಡ್ ಈ ತರ ಹಾಕ್ತಿವಿ ಕೈಗೆ. ಇಷ್ಟ ಮೇಲೆ ಹಾಕಲ್ಲ, ಸ್ವಲ್ಪ ಕೆಳಗಡೆ ಹಾಕ್ತಿವಿ. ಎಸ್, ಈ ತರ ಎಷ್ಟು ಚೆನ್ನಾಗಿದೆ ನೋಡಿ. ಸ್ಪೆಷಲಿ ಬ್ರೈಡ್ಸ್ಗೆ ಹೇಳಿ ಮಾಡಿಸಿರುವಂತದ್ದು. ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಎಲ್ಲಿ ಹೋಗಿ ತಗೊಳ್ಳೋದು ಚೆನ್ನಾಗಿರೋದು ಡಿಫ್ರೆಂಟ್ ಡಿಸೈನ್. ಬಟ್ ಇವ್ರ ಹತ್ರ ನಿಮ್ಗೆ ಡಿಫ್ರೆಂಟ್ ಡಿಸೈನ್ ವಂಕಿ ಸಿಗುತ್ತೆ. ಯಾವ್ದಾದ್ರು ಮದ್ವೆ ಇದೆಯಾ ಹೇಳಿ, ಇದನ್ನ ಹಾಕಿ ಬರೋದಕ್ಕೆ ರೆಡಿ ನಾನು. ಸೋ ನೈಸ್, ಎಷ್ಟು ಚೆನ್ನಾಗಿದೆ ಈ ಸೆಟ್ ಅಂತೂ. ಈ ತರದ ಇಯರಿಂಗ್ಸ್ ನನಗೆ ತುಂಬಾನೇ ಇಷ್ಟ. ಯಾಕೆ ಇಷ್ಟ ಅಂದ್ರೆ ಇದು ತುಂಬಾನೇ ಯೂನಿಕ್ ಆಗಿರುವಂತ ಡಿಸೈನ್. ನನ್ಗೇನಾದ್ರೂ ಇಷ್ಟ ಅಂದ್ರೆ ಅದನ್ನ ಮನಸ್ಫೂರ್ತಿಯಾಗಿ ಇಷ್ಟ ಅಂತ ಹೇಳ್ತೀನಿ. ಅದ್ರಲ್ಲಿ ಏನ್ ಕಷ್ಟ ಇದೆ? ಎಷ್ಟು ಚೆನ್ನಾಗಿದೆ ಅಲ್ವಾ. ಐ ಲವ್ ದಿಸ್ ಇಯರಿಂಗ್. ಸಕ್ಕದಾಗಿ ಕಾಣಿಸುತ್ತೆ ಅಲ್ವಾ. ದೀಪಾವಳಿ ಹಬ್ಬ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ನವರಾತ್ರಿ ಹಬ್ಬ ಬರುತ್ತೆ, ನ್ಯೂ ಇಯರ್ ಬರುತ್ತೆ, ಏನೇನೋ ಹಬ್ಬ ಬರುತ್ತೆ. ಮಿಂಚ್ತಾ ಇರೋದು ಅವಾಗಿದೆಲ್ಲ ಹಾಕಿ. ದ ಬೆಸ್ಟ್ ಒನ್ ನ ಕೊನೆಗೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್. ಇದು ನನ್ನ ಅಮ್ಮ ನೋಡಿದ ತಕ್ಷಣ ಇದು ನನಗೆ ಬೇಕು, ನನಗಿಷ್ಟ ಅಂದ್ರು. ನಾನಿದೆ ಇಲ್ಲ ನನಗೆ ಬೇಕು, ನನಗಿಷ್ಟ ಅಂತೆ. ಬಟ್ ಇಲ್ಲ, ಅಮ್ಮನ್ಗೆ ನಾನು ಕೊಡ್ತೀನಿ ಅಲ್ವಾ. ನನಗೆ ನಾನೇ ಇದು ಹಾಕಿದ ತಕ್ಷಣ ವಾವ್ ಅಂತ ಅನ್ನಿಸ್ತು. ಇದರಲ್ಲಿ ಇನ್ನೊಂದು ಟೆಕ್ನಿಕ್ ಬೇರೆ ಇದೆ. ಚೋಕರ್ ಇದೆಯಾ, ಇಲ್ಲಿ ರೂಬಿ ಸ್ಟೋನ್ ಇದೆಯಾ, ಮ್ಯಾಚಿಂಗ್ ಇಯರಿಂಗ್ ರೂಬಿ ಇದೆಯಾ. ಬಟ್ ಮ್ಯಾಜಿಕ್ ಏನು ಅಂತ ತೋರಿಸ್ತೀನಿ. ಮ್ಯಾಜಿಕ್ ಏನು ಅಂದ್ರೆ ನನಗೆ ಇವರು ತುಂಬಾನೇ ಕಲರ್ಸ್ ಕೊಟ್ಟಿದ್ದಾರೆ. ಇದು ಗ್ರೀನ್, ಈ ಪೆಂಡೆಂಟ್ಗೆ ಮ್ಯಾಚ್ ಆಗುವಂತ ಕಲರ್. ಹಾಗೇನೆ ಇಲ್ಲಿ 2 ಗ್ರೀನ್ ಇದೆ, ಅದು ಇಯರಿಂಗ್ಗೆ ಮ್ಯಾಚ್ ಆಗುವಂಥದ್ದು. ಸೊ ಇಲ್ಲಿರುವಂತ ಈ ರೂಬೀಸ್ ನ ತೆಗೆದ್ಬಿಟ್ಟು ನಾನು ಈ ಗ್ರೀನ್ ನ ಹಾಕ್ಬೋದು. ಹೇಗೆ ಹಾಕ್ಬೋದು ಅಂದ್ರೆ ಅದು ರಿಮೂವೇಬಲ್ ಈ ತರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಸಿ ಈ ಮಧ್ಯದ ಸ್ಟೋನ್ ನ ರಿಮೂವ್ ಮಾಡಿ ಈ ಸ್ಟೋನ್ ನ ಫಿಕ್ಸ್ ಮಾಡಿ ಈ ಹಿಂದ್ಗಡೆ ಸಪೋರ್ಟ್ ಇದೆಯಲ್ಲ ಕ್ಲೋಸ್ ಮಾಡೋದು, ಅದನ್ನ ಹಾಕ್ಬೋದು. ಅರ್ಥ ಆಯ್ತಾ? ಸೊ ಅವ್ರು ನನಗೆ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದಾರೆ, ವೈಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಗ್ರೀನ್ ಕಲರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ 3 ಡಿಫ್ರೆಂಟ್ ಕಲರ್ಸ್, ವಿಚ್ ಮೀನ್ಸ್ ನಾನು ಇದನ್ನ 1 ಔಟ್ಫಿಟ್ಗಲ್ಲ, 2 ಔಟ್ಫಿಟ್ಗಲ್ಲ, 3 ಔಟ್ಫಿಟ್ಗೆ ಕೂಡ ಹಾಕ್ಬೋದು. ಐ ಲವ್ ದಿಸ್. ಎಷ್ಟು ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆಯಲ್ಲ. ಬೆಸ್ಟ್ ಫಾರ್ ಯಂಗ್ ಗರ್ಲ್ಸ್, ವಿಮೆನ್, ಯಾರಿಗಾದ್ರೂ ಇದು ಸಕ್ಕದಾಗಿ ಕಾಣಿಸುತ್ತೆ. ಮಿಂಚ್ತಾ ಇರ್ಬೋದು. ಚೆನ್ನಾಗಿದೆಯಾ ಇದು? ಆಕ್ಚುಲಿ ಇದು ಒಂಥರ ಬ್ಯೂಟಿಫುಲ್ ಮದ್ವೆಗೆ ಹಾಕುವಂತ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು. ನನ್ನ ಅಮ್ಮನ್ಗೆ, ನನ್ನ ಚಿಕ್ಕಮ್ಮ, ದೊಡ್ಡಮ್ಮಂದ್ರಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಬಟ್ ನನ್ನ ಕಿವಿ ಹೋಲ್ ತೂತ ಏನಿದೆ ನೋಡಿ, ಅದು ತುಂಬಾನೇ ಪುಟ್ಟದಾಗಿದೆ. ಸೊ ಹಾಗಾಗಿ ಇದು ಒಳಗಡೆ ಹೋಗಲ್ಲ. ಬಟ್ ಯಾರ ಕಿವಿ ತೂತ ಸ್ವಲ್ಪ ದೊಡ್ಡದಿದೆ, ಈ ತರದೆಲ್ಲ ಹಾಕಿ ಅಭ್ಯಾಸ ಇದೆ, ಅವರಿಗೆ ಖಂಡಿತವಾಗ್ಲೂ ಈಸಿಲಿ ಹೋಗುತ್ತೆ. ಅಂಡ್ ಕ್ಯಾನ್ ಯು ಸಿ ಪ್ರಿಟಿ ಆ ಜ್ಯುವೆಲ್ರಿ ಲೇಡೀಸ್ಗೆ ಎಂಥ ಒಂದು ಅದ್ಭುತವಾದಂಥ ಕಲೆ ಕೊಡುತ್ತೆ ಅಲ್ವಾ. ಇದು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ತಪ್ಪದೆ ನೋಡಿ. ಅಂಡ್ ಹೊಸ ಆಂಟರ್ಪ್ರಿನರ್ಸ್ ನ, ಬಿಸ್ನೆಸ್ ವುಮೆನ್ ನ ಇದೇ ರೀತಿ ಪ್ರೋತ್ಸಾಹಿಸೋಣ. ನನ್ನ ಬೆಂಬಲ ನಿಮಗಂತೂ ಸದಾ ಇರುತ್ತೆ. ಪ್ರಾಡಕ್ಟ್ಸ್ ನೋಡಿದ್ರ ಇಷ್ಟ ಆಯ್ತಾ? ಇವ್ರದೇ ಆದಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಾನು ತೋರಿಸಿರುವಂತ ಪ್ರಾಡಕ್ಟ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅವ್ರಿಗೆ ಹೇಳಿದ್ರೆ ನಿಮಗೆ ಅದು ಖಂಡಿತವಾಗ್ಲೂ ಡೆಲಿವರಿಯಲ್ಲಿ ಸಿಗುತ್ತೆ. ಕ್ವಾಲಿಟಿ ಚೆನ್ನಾಗಿದೆ. ಇದು ಬಂದು ಆಲ್ಮೋಸ್ಟ್ 1 ಮಂತ್ ಆಯ್ತು. ನಾನು ಇಟ್ಟು ನೀಟಾಗಿ ನೋಡಿ ಅಬ್ಸರ್ವ್ ಮಾಡಿ ಆಮೇಲೆ ನಿಮ್ಗೆ ವಿಷಯನ ತಿಳಿಸಿದೀನಿ. ಯಾಕಂದ್ರೆ ಪ್ರತಿಯೊಬ್ಬರು ದುಡ್ಡು ವ್ಯಾಲ್ಯೂಯೇಬಲ್ ಅಲ್ವಾ, ರೆಸ್ಪೆಕ್ಟ್ ಮಾಡ್ಬೇಕು ಅದಕ್ಕೆ. ಸೊ ಹೋಗಿ ನಿಮಗೆ ಇಷ್ಟ ಆಗುತ್ತಂತ ನಾನು ಭಾವಿಸ್ತೀನಿ. ಲೈಫ್ ಅಪ್ಡೇಟ್ ವಿಡಿಯೋನ ನಿಮಗೆ ಕೊಟ್ಟೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಆದಷ್ಟು ಬೇಗ ಬೆಂಗಳೂರಿಗೆ ಹೋಗ್ತೀನಿ, ಆದ್ರೂ ಕೂಡ ವ್ಲಾಗ್ ಮಾಡ್ತೀನಿ. ಅಲ್ಲಿಂದ ಬೇಗ ನಾನು
ಫ್ಲೈಟ್ ಹತ್ತಿ ಹೋಗುವಂತ ಅವಕಾಶ ಬರಲಿ ಅಲ್ವಾ. ನೀವು ಅವ್ರನ್ನ ಒಟ್ಟಿಗೆ ನೋಡ್ಬೇಕು ಅಂತ ಆಸೆ ಇದೆಯಲ್ವಾ, ನನಗೂ ಆಸೆ ಇದೆ. ಅವ್ರನ್ನ ಎಷ್ಟು ದಿನ ಆಯ್ತು ನೋಡಿದೆ, ತಿಂಗಳೇ ಆಯ್ತು ಅವ್ರನ್ನ ನೋಡಿದೆ, ಬೇಗ ಹೋಗಿ ನೋಡ್ಬೇಕು ಅನ್ನೋ ಆಸೆ ಇದೆ. ಸೊ ಅವ್ರನ್ನ ಬೇಗ ಹೋಗಿ ನೋಡ್ತೀನಿ. ಅಂಡ್ ಅಲ್ಲಿ ತನಕ ಇಲ್ಲಿ ಫ್ಯಾಮಿಲಿ ಜೊತೆ ಸಿಗುವಂತ ಪ್ರತಿಯೊಂದು ಕ್ಷಣನ ತುಂಬಾನೇ ಎಂಜಾಯ್ ಮಾಡ್ತೀನಿ, ಯಾಕಂದ್ರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಏನಂತೀರಾ? ಲಾಟ್ಸ್ ಆಫ್ ಲವ್. ಬಾಯ್.